ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೇನೆ. ಸೊ ಸ್ವಲ್ಪ ಯಾರಿಗಾದರೂ ನಾವು ಕಿರಿಕಿರಿ ಮಾಡ್ತಾನೇ ಇರ್ತೇವೆ. ಸೊ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆ ವಾಟ್ಸಪ್ ನಂಬರ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕಳಿಸಿ. ಸೊ ತುಂಬಾ ಖುಷಿ ಆಗುತ್ತೆ, ತುಂಬ ರೆಸ್ಪಾನ್ಸ್ ಇದೆ ಒಂದು ಕಾರ್ಯಕ್ರಮಕ್ಕೆ. ತುಂಬ ಜನ ನಂಬರ್ಸನ್ನು ಕಳಿಸ್ತಾರೆ. ಸೊ ವಿತ್ ಡೀಟೇಲ್ಸನ್ನು ಕಳಿಸಿ, ವಿತ್ ಕಾನ್ಸೆಪ್ಟನ್ನು ಕಳಿಸಿ. ಕೆಲವರಿಗೆ ಕಾನ್ಸೆಪ್ಟ್ ಇಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ನೋ ಪ್ರಾಬ್ಲಮ್. ಆ್ಯಂಡ್ ರೀಸೆಂಟ್ ಸಿಚುವೇಶನ್ಸ್ ಏನಾದರೂ ಇದ್ದರೆ ಕಳಿಸ್ಬೋದು, ಒಂದು ಸ್ವಲ್ಪ ಈಸಿ ಆಗುತ್ತೆ ಪ್ರ್ಯಾಂಕ್ ಮಾಡಲಿಕ್ಕೆ. ಓಕೆ, ಆ್ಯಂಡ್ ಏನಪ್ಪ ಅಂದರೆ ನಿಮಗೆ ಒಂದು ಕಂಪ್ಲೀಟ್ ಡೀಟೇಲ್ ಯಾಕೆ ಬೇಕಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲಿಂದ, ಯಾವ ಊರು ಅಂತ ಹೇಳಿ ನಮಗೆ ಜಾಸ್ತಿಯಾಗಿ ಪ್ಲ್ಯಾನ್ ಮಾಡ್ಬೋದು. ಆ್ಯಂಡ್ ಕಳಿಸಿರುವವರ ಹೆಸರನ್ನು ಕಳಿಸಿ, ಯಾಕಂದರೆ ನಂಬರ್ ಕಳಿಸಿದ ನಂತರ ಯಾರ ಹೆಸರು ಹೇಳಬೇಕು ಅಂತ ಸ್ವಲ್ಪ ಡೌಟ್ ಬರುತ್ತೆ. ಸೊ ಹಾಗಾಗಿ ಯಾರು ನಿಮ್ಮ ಫ್ರೆಂಡ್, ಕ್ಲೋಸ್ ಫ್ರೆಂಡ್ಸ್ ಇದ್ದರೂ ಕೂಡ ನಿಮ್ಮ ಹೆಸರು ಒಂದು ಫಸ್ಟಿಗೆ ಕಳಿಸಿ, ನೀವು ಯಾರಂತ, ನೀವು ಎಲ್ಲಿಂದ ಅಂತ. ಸೊ ಅದನ್ನು ನಾವು ಅವರಿಗೆ ಹೇಳಬೇಕು. ಸೊ ಅದರಲ್ಲೇ ಇರೋದು ಒಂದು ಮಜಾ. ಓಕೆ, ಸೊ ಇದೇ ರೀತಿಯಾಗಿ ಕಿರಿಕಿರಿ ಮಾಡ್ತಾ ಇರ್ತೀವಿ. ಆ ನಂಬರನ್ನು ಕಳಿಸಿ ಸೂಪರಾಗಿ ಕಿರಿಕಿರಿ ಮಾಡ್ತಾನೆ ಇರ್ಬೋದು. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ವಂದನ್. ಓಕೆ, ಸೊ ವಂದನ್ ಫ್ರಮ್ ತಡಂಬೈಲು. ಓಕೆ, ಸೊ ಇವರು ನಂಬರ್ ಕೊಟ್ಟಿರೋದು ಭರತ್. ಆ್ಯಂಡ್ ಏನಿಲ್ಲ, ಸ್ವಲ್ಪ ಕ್ಯಾಟ್ರಿನ್ ಹೋಗ್ತಾರಂತ. ಮೇ ಬಿ ಕ್ಯಾಟ್ರಿನ್ ವಿಷಯದಲ್ಲಿ ಏನಾದರೂ ಒಂದು ಟಾಪಿಕ್ ತೆಗಿಲೇಬೇಕು. ಯಾಕಂದರೆ ಕೆಲವರು ಈ ನಮ್ಮ ಭರತ್ ಅವರು ಏನು ಹೇಳಿದ್ದಾರೆ ಅಂದರೆ, ಈ ಹುಡುಗರ ವಿಷಯದಲ್ಲಿ ಏನಾದರೂ ಮಾತಾಡಿ, ಕ್ಯಾಟ್ರಿನ್ ನಾವು ಸರ್ವ್ ಮಾಡ್ತಾ ಇರುವಾಗ ನಂಬರ್ ಬಿಸಾಡಿದ್ದಾರೆ, ಆ ಥರ ಒಂದು ಕಾನ್ಸೆಪ್ಟ್ ಮಾಡಿ ಸರ್, ಏನಾದರೂ ಒಂದು ಮಾಡಿ ಅವನಿಗೆ ಸ್ವಲ್ಪ ಕಿರಿಕಿರಿ ಮಾಡಿ ಸರ್, ಸ್ವಲ್ಪ ಕಂಟಿನ್ಯೂಸ್ ಆಗಿ ಕಿರಿಕಿರಿ ಮಾಡಿ, ಏನು ಮಾತಾಡ್ತಾನೆ ನೋಡಬೇಕು ಅಂತ ನಮ್ಮ ಭರತ್ ಅವರು ಹೇಳಿದ್ದಾರೆ. ನೋಡೋಣ ನಮ್ಮ ವಂದನ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ ಹಲೋ, ವಂದನಾ? बोला कैटरिंग इत्तीजे हेलो कैटरिंग इत्तीजे कैटरिंग इत्तीजे डेथ पाडियारा नी नाने डेथ पाडियारा नी नाने ಏರುಂದು ಅತಿ डेथ पाडियारा कैटरिंग ಹಿಡಿದು डेथ पाडियारा ಗೆ ನೀ ಜಿ ಅತಿ ನಿನ್ನಂತ ದೆಪ್ಪುಡ ಆಪಣಿಯಾ ನಿನ್ನಂತ ದೆಪ್ಪುಡ ಆಪುಡು ಏರೆಂದು ಬಂದಾಗ ಏನೇನ ಅತ್ತೆ ನಿಕ್ಕಿತೆ ಬೇಲ ಮಲ್ಪ್ಲೇಟ್ ದಾದ ಪ್ರಾಬ್ಲಮ್ ಉಂಡಿ ಅವಳು ಅಲ್ಪ ಬಲಸ್ನಾಗ ಏಯ್ ಯಾನ್ ಏರ್ ಗೊತ್ತಾಣ? ಸತೀಶ್ ಪಾತ್ರ ಕಾಂತೇಶ್ವರಿ ಕ್ಯಾಟ್ರಿಂಗ್ ದ ಸತೀಶ್ MD ದನಿನ ಕಸಿನ್ ಪಾತ್ರ ಕಾಂತೇಶ್ವರಿ ಕ್ಯಾಟ್ರಿಂಗ್ ದ ದನಿರತ್ತೆ. ಹಲೋ ಕಾಂತೇಶ್ವರಿ ಕ್ಯಾಟ್ರಿಂಗ್ ಉಂಡತೆ ಆಯ್ತಾ? ದನಿನ ಕಸಿನ್ ಪಾತ್ರನು ಇರ್ನ ಮಿತ್ತ ಒಂದು ಕಂಪ್ಲೇಂಟ್ ಬೈದಿನ ಐಕ್. ಹಲೋ, ಇರ್ನ ಮಿತ್ತ ಕಂಪ್ಲೇಂಟ್ ಬೈದಿನ ಮೊರಣಿ ಕ್ಯಾಟ್ರಿನ್ ಡುಪ್ನಾಗ ಬಲಸ್ನಾಗ ಒಂಜಿ ಪೊಣ್ಣನ ಮಿತ್ತ ಒಂಜಿ ಒಂದು ನಂಬರ್ ಬರದಕ್ಕೆ ಅಂದ ದಾನೋಡತ್ತ ಇರನಿತ ಉಲೇಪಾಡು ರೇಕ್ ಬನ್ಯಾನೆ ಇರ್ನ ಒಂದು ಜಕ್ಕೆ ಬರ ಬಾತಾರಚು ಗೊತ್ತಾಡತ ತಾತ ಇರ್ರೆ ಹೆಂಗಲ್ಲ ಕ್ಯಾಟ್ರಿಂಗ್ ಬರೋ ಮನೆಗೆ ತೋರ ಇರ್ರೆ ಅಂದೆ ಏನೇ ಅದು ಖರ್ಚತ್ತ ಒಂದು ಪರ ಜಾಸ್ತಿ ಆಪಣ ಗೊತ್ತಾಡತೆ ಒಂದನ್ ಯಾನ್ ಇರ ನಂಬರ್ ಮುಲ್ಪ ನೋಟಿಸ್ ಬೈದಿನಿ ಫಂಕ್ಷನ್ ದನಿ ಬೈದಿರಿ ಮುಲ್ಪ ಇರ್ನ ಬಗ್ಗೆ ಮೂಲ ಕೇನೊಂದುಲ್ಲೇರೆ ಇರ್ ದಾದ ಉತ್ತರ ಗೊರ್ಬಂದ ಹೆಂಗ್ ಗೊತ್ತುಜಿ ಏನ ಉಪ್ಪಡು ಬರ ನೀಡು ಏನ ಇರೇನೈತೆ ಮಿತ್ತಿರ್ತ ಮಲ್ಪರಂಡು ಕಾಲಿ ಒಂದೇ ಮಲ್ಪಲೇರಿ ಪೊಂಡ್ಲೇಗ ಪುರ ಒಂದು ಚೀಟಿ ತಕ್ಕುನು. ಹಲೋ ಕಾಲ್ದಾಗಿ ಕಟ್ ಮಾಡ್ಬಿನು ಮಲೆ ಮರಲ ಲೆಕ್ಕ ಮಾತಾಡ್ಚಿ. ಹಲೋ ಕಾಮಿಡಿ ಯಾನ್ ಸತೀಶ್ ಪಾತಿರ್ನು ಚೂರು ಜಾಗ್ರತೆ ಪಾತಿರ್ನಾಗ. ಹಲೋ
ಇರು ಸ್ವಲ್ಪ ಮಾತಾಡಿ ಎಂಕ್ಲಿ ತಾನೆ ಅವರು ಏನಾಡದಾನೆ ಎಂಕ್ಲಿ ತಾನೆ ಅವರು ಹಾ ಹಾ ಮನೆ ಒಂದೇ. ಓಕೆ 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 ಇರ ಪಂಡ ಇರಕ್ಕಿತ್ತೆ ಪನ್ನ ಬರ ಅರ್ಥ ಆಪುಜಿ. ಹಲೋ ಹಲೋ ಏನ ಏನ ಕಾಲ್ ಕಾಲ್ ಕಟ್ಟೇನ ಅತ್ತಿತ್ತ ಬೋಡಿನಗಳು ಬೆಳಗ್ಗೆ ಎದುರು ಏನೇ ಒಡೆ ಮಾಡಿ ಬಂದ ಬರ್ತಾ ಒಡೆ ಮಾಡಿ ಅತ್ತತ್ ಒಡೆ ಬರೋಡು ಒಡೆ ಮಾಡಿ ಇಷ್ಟೇ ಸಿಕ್ತಡಿ ಇರಕ್ಕೆ ಗೊತ್ತಿದೆ ಅವನಿ ಗೊತ್ತಿದೆ ಹೆಂಗೆ ಹೆಂಗೆ ಸಿಕ್ತಡಿ ಸಾದಾ ಆಗುದಿಲ್ಲ ಅತ್ತತ್ ಅವರತ್ತಿ ಸಿಕ್ತಾಳ ಒಡೆ ಬರ್ಪನಾತ್ ಎಷ್ಟು ಆಲದು ಬಳಿ 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 ಒಡೆ ಬರ್ಪನಾತ್ ಇರನ್ ಇರನಿತ್ತ ತುಂಬೇರೆ ತುಂಬಾರಿ ಬಳಿ ಇರ್ಬಳಿ ಇರ್ಬಳಿ ಇರ್ಬೇಡಿ ಇರ್ನ ಮಿತ್ತ ಕಂಪ್ಲೇಂಟ್ ಆತಂಡೆ ಮೇರ ನಮ್ಮ ವಂದನ್ ಯಾರು ಕ್ಯಾಸಿ ಓದಿಸಿ ಮಾರಿ ಹೆಚ್ಚಿ ಸಾಲ ಕಂಪ್ಲೇಂಟ್ ಇರ್ನ ಇರ್ನ ಒಂದು ಅಧಿಕ ಬರಬಡ್ಚಿ ಗೊತ್ತಾಗದ ಬಳೆ ಅದ ಒಂಜಿ ಪೊಣ್ಣುನ್ ಲೆಕ್ಕ ಕಾಲ್ ಕಟ್ ಮಲ್ಪೇತ ಮರ್ಯಾದುಂಡೆ ನಿಕ್ಕೆ ಹಲೋ ನಿಕ್ಕ ಆಪುಂಡ ನಿಕ್ಕೆ ಕಾಲ್ ಕಟ್ ಮಲ್ಪಂದೆ ಪಾತ್ರ ನಿಕ್ಕ ಆಪುಂಡ ಈ ಕಾಲ್ ಕಟ್ ಮಲ್ಪಂದೆ ಪಾತ್ರ ನೋಡಿ ಈ ಕಾಲ್ ಕಟ್ ಮಲ್ತನ ಈ ಆಣ್ ಮಗೆತ್ ಅವ ಅತ ನಿನ್ನ ಏನ ಏನಂದೆ ಏನ ತಾಗುವನ ಮಗನೇ ಬಗಲ್ ಬೇ ಬಗಲಿ ಅತ ನಿನ್ನ ಮಿತ್ತ ಕೇಸ್ ಆತನ ಪೊಣ್ಣುಲ ಮಿತ್ತ ಒಂಜಿ ಒಂಜಿ ಒಂದು ಬೋಡಿಯಾ ಒಂದೆ ರೆಸ್ಪೆಕ್ಟ್ ಬೋಡು ಈ ನಮ್ನಿ ಮರಲು ಬಡ್ಚಾವ ಈ ನಮ್ನಿ ಮರಲು ಉಪ್ಪರ ಬಲ್ಲಿ ನಿಕ್ಕೊಂಜಿ ನಿಕ್ಕ ಒಂಜಿ ಬುದ್ಧಿ ಬಂಡ್ರೆ ಪೋಂಡ ಮಲ ಮಲ ಬಾತೇರೋ ಮಾರ ಐತೆ ಎಲ್ಲೇ ಕ್ಯಾಟ್ರಿನ್ ಬಲ ಅಲ್ಪ ಗೊತ್ತಾಗ್ಬಿಡುತ್ತೆ ನಿನ್ನ ಹಣೆ ಬರ ಪೂರಗೆ ಪೋತ್ತೆ ಸ್ಟೇಷನ್ ಕಂಪ್ಲೇಂಟ್ ಆತನ ಏರ್ ಕ್ಯಾಟ್ರಿನ್ ಲೆಪ್ಪೇರು ತೂಪಾನೆ ನಿನ್ನ ಕ್ಯಾಟ್ರಿನ್ ಏರ್ ಲೆಪ್ಪೇರು ನಿನ್ನ ಲೆಪ್ಪನ್ ಲೆಕ್ಕ ಮಲ್ಪಾನೆ ಲೆಪ್ಪನ್ ಲೆಕ್ಕ ನಿನ್ನ ಹಂಸನಿಪುರ ಏನಾಡ ದೋಜ వచ్చి ಎಂಚೂರು ಮರ್ಯಾದೆ ಕೊಡ್ತು ಬಾತಾರೆ ನಿನ್ನ ಏನ ಏನ ಮರ್ಯಾದೆ ಕೊಡ್ತು ಬಾತಾರೆ ಈತ ಸಮಯ ಕೆಲಸ ಮಲ್ತ ಮರ ಈತ ಒಂದಕ್ಕೆ ಪುರ ಮಲ್ತದ ಇಂಚಪುರ ಮಲ್ಪಣ ಅಂದ ಬಾ ಏನ ಏ ಪಾತರಿಯಾ ಪಾತರಿ ಯಾನ್ ಮ್ಯಾಗ ನನ್ನ ಅಂತ ಬೆಚ್ಚಾಲ ಯಾವ್ದು ನಿನ್ನ ಬೆಚ್ಚ ತಂಕ ನಿಕ್ಕ ದಾಲಜ್ಜಿ ಕಾಲಿ ಪೊಂಡ ಆತೆ ಅವ ಅಲ್ಪ ಬಲಸಿ ಕಾಲಿ ಉಪ್ಪಡದಕ್ಕೆ ಬಲಸು ಉಪ್ಪಡು ಬಲಸ್ನೇಕ್ ಬರೋ ಉಂಟು ಬಕದಾಲ ಆಬ್ಜಿ ನಿಕ್ಕ ಬೈ ಅವು ಇಜ್ಜಿಡ ನಿಕ್ಕ ನಂಬರ್ ದಕ್ಕ ಏನ ಹಲೋ ಏನ ಮಾತಾಡ್ರಿ ಏನ ಏನವೇ ಈ ವಾರ ಎದ್ರ ಬಲೆ ಈ ವಾರ ಪೊಣ್ಣು ಬಂದಿ ಒಪ್ಪಿಯತಿ ಪೊಣ್ಣು ಬಂದಿ ಎಣ್ಣಿ ಆತಿ ಕಾಲ್ ಕಟ್ ಮಾಡ್ತತ ಕಾಲ್ ಕಟ್ ಮಾಡ್ತದೆ ಕಾಲ್ ದೀದಿ ಪಾತರ್ ಜತ ಪೊಣ್ಣಿ ಯಾನ ಉಡುಪಿಡಿಲ್ಲಯಾ ಉಡುಪಿಡಿ ನಮ್ಮ ಚಿಟ್ಪಾಡಿ ಉಂಡದಾ ಅಲ್ಪ ಒಳ್ಳೆ ವಂದನ್ ನಮಸ್ತೆ ವಂದನ್ ನಮಸ್ತೆ ಹಲೋ ವಂದನ್ ನಮಸ್ತೆ ಒಂಜಿ ನಿಮಿಷ ಪಾತರ್ವೆ ಒಂಜಿ ನಿಮಿಷ ಯಾನ್ ಪಾತರ್ವೆ ಚೂರು ವಂದನ್ ನಮಸ್ತೆ ಯಾನ್ ಕಾರ್ತಿಕ್ ಪಂದ್ ಸ್ಪಂದನ ಹಿಡ್ದು ಸ್ಪಂದನ ಟಿವಿ ಹಿಡ್ದು ಕಾಲ್ ಮಲ್ತಂದುಲ್ಲೆ ವಂದನ್ ನಮಸ್ತೆ ಯಾನ್ ಕಾರ್ತಿಕ್ ಪಂದ್ ಸ್ಪಂದನ ಟಿವಿ ಹಿಡ್ದು
ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತಂದ್ರಲ್ಲ ಹಾ ಓಕೆ ಇದ್ರ ನಂಬರ್ ಕೊಡ್ತೀನಿ ಬರತ್ ಅವೇ ಹಾ ಹೌದು ಸೊ ಒಂದ್ಪುರ ಮಲ್ತೀನಿ ಅಂಕಲ್ ಪ್ರ್ಯಾಂಕ್ ಬರತ್ತಾ ಭರತ್ ಕೊಡ್ತೀನಿ ಭರತ್ ಹಾ ಓಕೆ ಈದ್ ಪುರ ಮಲ್ತೀನಿ ಅಂಕಲ್ ತಮಾಷೆಗೆ ಹಾ ಹೌದು ಓಕೆ ಬೇಜಾರ್ ಮಲ್ಪಡ್ಸಿ ಹಾ ಓಕೆ ಓಕೆ ಕ್ಯಾಟ್ರಿನ್ ಬೋಲೇವೆ ಕ್ಯಾಟ್ರಿನ್ಗೆ ಓಕೆ ಓಕೆ ವೀಕ್ಷಕರಿಗೆ ಯಾರಿಗೆ ಕಾಲ್ ಮಾಡಬೇಕಂದ್ರೆ ರಶ್ವಿತ್ ಇವ್ರ ನಂಬರ್ ಕೊಟ್ಟಿರೋದು ಭರತ್ ಅಂತ ಓಕೆ ಇವರಿಗೆ ಕಾನ್ಸೆಪ್ಟ್ ಏನಿಲ್ಲ ಸ್ವಲ್ಪ ಜಾಸ್ತಿ ಹುಡುಗಿರದ್ದೇ ನಂಬರ್ ಜಾಸ್ತಿ ಇದೆ ಅಂತೆ ಸೊ ಅವರಿಗೆ ಸ್ವಲ್ಪ ಏನಾದರೂ ಪ್ರ್ಯಾಂಕ್ ಮಾಡಿ ಅಂತ ಹೇಳಿದರು ರಶ್ವಿತ್ಗೆ ನೋಡಬೇಕು ನಮ್ಮ ರಶ್ವಿತ್ ಅವ್ರು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ ಬನ್ನಿ ಹಲೋ 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 ಯಾರು ರಶ್ವಿತಾ ಹಾ ರಾಶಿದ್ ಓಲ್ಲ ಏರೊಂದು ರಶ್ವಿತ್ ಮತ್ತೇರ್ನಾ ಅಂದು ಓಲ್ಲ ಯಾನು ಮೂಲ್ ದಂಬೆಲ್ ಸ್ವಲ್ಪ ದಂಬುಲ್ ಹಾ ಸ್ವಲ್ಪ ಹಾ ಏರು ಏನು ಮಾಡ್ತವಲ್ಲ ಏರು ಹೊಜ್ಜಲ ಇದು ಯಾನ್ ಏರಿಯಾ ಆವಿಡು ಇದು ಓಲ್ಲೇಗೇನು ಕರೆಕ್ಟ್ ಬಾನು ಯಾನ್ ದಂಬೆಲ್ ಇಲ್ಲ ಕೂಳೂರು ಇಡ ಬರ್ರ ಅಪ್ಪಡಾ ಒಡೆ బోందేలుగు ఏయ్ పాతారండి నేనడా ఇచ్చి ఎంక బర్రా పుడి బరుడి ఇతే ఆపుచి బండి ఎంచయా దాక బరుడియా దాక బరుడు కొంచెం మర్యాద కొడుతు పాతారు యా నియర్ పందుకు వచ్చేది నీకు ಹೆಂಗ ವಸ್ತು ಜೇರುಂದು ಐತಿಕೆಯನ್ನು ಪುದಾರಿ ಏರನ್ನು ಬಂದ ಮರ್ಯಾದೆ ಗೋರಲಿ ಇದೇನದಾದೇಕು ಅದೇ ಏರೇನ ಏರನ್ನು ಬರೋಡು ಫಸ್ಟ್ ಯಾನ್ ರಾಹುಲ್ ಬಂದು ರಾಹುಲ್ ಅದಂದು ಸ್ನೇಹನ ಕಸಿನ್ ಪಾತಿರು ಸ್ನೇಹನ ಕಸಿನ್ ಪಾತಿರು ಈ ಮೆಸೇಜ್ ಮಲ್ದಾತ ದಾಗ್ ಮಲ್ತಿ ನಿನ್ಗೆ ಎನ್ನಿ ಏರು ಈಯೇ ಬಕೇರಿ ಯಾನಿತ್ತೆ ನಿನ್ನ ಪ್ಲೇಸಿಗೆ ಬಾತಿ ನಿಕ್ಕಿತ್ತೆ ದಾದ ಮಲ್ಪಂದ ಹೆಂಗ್ ಗೊತ್ತು ಈ ಸರಿ ಬನ್ನಿ ದಾಗ್ ಮೆಸೇಜ್ ಮಲ್ತವನ್ ಬಕೇರ್ ಮಲ್ತೀನಿ ಈ ಮೆಸೇಜ್ ಮಾಡ್ತೀನಿ ಅಂತ ಮಾರ ಮೂಲ ಎರಡು ಉಂಟು ಪೂರ ಸ್ಕ್ರೀನ್ ಶಾಟ್ಸ್ ಪೂರ ಇತ್ತೆ ನಿನ್ನ ಮಿತ್ತೆ ಕಂಪ್ಲೇಂಟ್ ಮಲ್ಪ್ಲೇಂಟ್ ಉಲ್ಲ ಅವ ಅತ್ತೆ ಮಲ್ಪತ್ ಇತ್ತೆ ಮಲ್ಪನಿಕ್ ನಿನ್ನ ಪೂರ ಇತ್ತೆ ಪೂರ ಇರ್ಪಾರಂಡು ಇತ್ತೆ ಇತ್ತೆ ನಿನ್ನ ಮಿತ್ತಿರ್ತ ಮಲ್ಪಾರಂಡು ದಾದ ಗೊತ್ತಾಗುತ್ತೆ ಈ ಅಂಚೆ ಮಾತಾಡ ಬರ್ಲಿತ್ತೆ ಈ ಅಂಚೆ ಮೆಸೇಜ್ ಮಾಡ್ತಾರೆ ಒಂಚೂರು ಯೋಚನೆ ಮಾಡ್ಲುಡಿ ಮೆಸೇಜ್ ಮಾಡಿದ್ರೆ ಎಂಜಾಯ್ ಮಾಡ್ಬೋದಾ ಏ ಇದು ಯೋಚಿ ಇದು ಬಾರಿ ಮೇಲೆ ಪ್ರಾಬ್ಲಮ್ ಆಪ್ನು ರಶ್ವಿತ್ ಗೊತ್ತಾಗತ್ತಾ ನಿನ್ನ ಮೊಬೈಲ್ ಪಾತ್ರೆನ ಪೂರ ಟ್ರ್ಯಾಪ್ ಆವನು ರೆಕಾರ್ಡ್ ಆವನು ಗೊತ್ತಾಗತ್ತಾ ಅವೇ ರೆಕಾರ್ಡ್ ನಿಂತ ಕೊಂಡ್ರಂಡಲ್ಪ ನಿನ್ನ ಮಿತ್ತಿತ್ತು ಮಲ್ದಿಜಿ ಮಿತ್ತಿರ್ತು ಮಲ್ದಿಜಿ ಅನ್ನ ಪುತ್ರ ರಾಹುಲ್ ಇತ್ತು ಗೊತ್ತಾಗತ್ತಾ ನಿನಾನು ಪೂಂಟು ದುತ್ತೆ ಏನು ಮಲ್ಪೇನ್ ತೂಪೇನ್ ನಿನಾನು ಮಿತ್ತಿರ್ತು ಮಲ್ತದ ಈ ಕುಂಟು ಆಜಿಡುವ ಅಂಚ ಆಜಿಡುವ ನಿನ್ನನು ಈ ಅಧಿಕ ಪಾತ್ರ ರುಚಿ ರಶ್ವಿತ್ ಗೊತ್ತಾಗತ್ತಾ ನಿನ್ನ ಖಾಲಿ ఉందాడు ಒಂದು ಪೂರ ಗಲಾಟೆ ಮಲ್ತು ಪೋ ಪಕ್ಕ ಬೇತಾಡೆ ಪೋತ ಅಲ್ಪ ಕೂಡ ಗಲಾಟೆ ಅಲ್ಪ ಗೊತ್ತಾಗತ್ತಾ ನಿನ್ನ ಈ ಹಂಸನಿ ಬರಬಹುದು ಏನಾಡು ತೋಜ వచ్చి ಈ ತೆಲ್ಪೊಚ್ಚಿಯಾ ಸೀರಿಯಸ್ ಪಾತ್ರ ಅಂದುಲ್ಲ ಏನು ನಾಟಕ ಆಡ್ತದಲ್ಲ ಈ ತೆಲ್ಪೊಚ್ಚಿ ಕೂಲಿ ತಲ್ಪರು ನಿನ್ನ ಈ ಕುಳ್ಮೆ ತಾಗೋನಾ ಪಾತರಿಯಾ ಪೋಡಿಯಾ ನೀ ಅತ್ತ ಈ ಪೋಡಿಯಾನಾ ಅದೇ ನಿನ್ನ ಜೀವದ ಬಗ್ಗೆ ಪೋಡಿಗೆನಾ ಈ ಪೋಡಿಯ ಬನ್ನು ನಿಂದ ಆಪುಜಿ ಬನ್ನಿ ಫೋನ್ ಡೇ ಪಾತ್ರನ ಪೋಡಿಯ ಮರ ನಾನು ಎದುರು ಬತ್ತೀನಿ ಏನ ಫುಲ್ ಪ್ಯಾಂಟ್ ಪೂರ ಚಂಡಿ ಆಪ್ನ ಅಂದ್ ಅತ್ತೆ ಯಾವ ನಿನ್ನ ಆಜಿಡ್ನಾಗ ಪೂರ ನುಂಗವೆ ಗೊತ್ತಾಡತ್ತ ನಿನ್ನ ಆತ್ ಪೂರ ಬಡ್ಚಿ ಈ ಪೋಡಿಯ ಬನ್ ಪೋಡಿಯಾ ಅವ ನಿನ್ನ ಏನ ಪೂರ ಉಂಡು ಅವೇನ್ ಪೂರ ಹಿಸ್ಟ್ರಿ ಪೂರ ಪಿದೆ ಪಾಡ್ರ ಉಂಡು ಹಾಲು ಅಲ್ಪ ಕಂಪ್ಲೇಂಟ್ ಮಾಡ್ದಲು ನಿನ್ನ ಎಡ್ಡೆಗಿಂದ ಪನ್ನಿ ಇನ್ನಿಟ್ಟು ಪಕ್ಕ ಮೆಸೇಜ್ ಮಾಡ್ಪಡ್ಚಿ ಬನ್ನಿ ಅನ್ ಗೊತ್ತಾಡದ
ಯಾರು ಎರೆಗ್ಲ ಮೆಸೇಜ್ ಬಂತು ಬಗ್ಗೆ ಏರೆಲ್ಲ ಮೆಸೇಜ್ ಬರ್ತದೆ ನಿನ್ನ ಏರ್ ಮಲ್ದಿನಿ ಮೆಸೇಜ್ ಈ ಮೊಬೈಲ್ಗೆ ನಿನ್ನಡೆ ಹೇಳ್ತಾ ಅಪ್ಪ ನಂಬರ್ ತಗೋಬಹುದು ನಿಕ್ಕ ನಂಬರ್ ತೋಜಿ ನಿಕ್ಕ ಮಾರ ನಿಕ್ಕ ಮೆಸೇಜ್ ಮೇಲೆ ಗೊತ್ತು 12 ಗಂಟೆ ಮೆಸೇಜ್ ಮೇಲೆ ಮಾರ ರಾತ್ರಿ 2 ಕೋಡೆ ಯಾನು ಕೋಡೆ 12 ಗಂಟೆಗೆ ಎಚ್ಚರಿಕೆ ಇತ್ತು ಯಾನ್ ಜೇಜಿತ್ತೆ 12 ಗಂಟೆಗೆ ದಾಮೆ ಜೇಜು ಕೋಡೆ ಗ್ರಾಣ ಅಂತ ಮಕ್ಕ ಕೋಡೆ ಗ್ರಾಣ ಅಂತ ಗೊತ್ತು ನಿಕ್ಕ ಮಗ ಎಂಚ ಜೆತ್ತೈ ಎಂಚ ಜೆತ್ತ ನಿನ್ನ ಇಷ್ಟ ಬರೋಡ್ಚಿ ಈ ಗ್ರಹಣ ಬಂದು ಮೂಲ ಮೆಸೇಜ್ ಮಾಡ್ದ ಗೊತ್ತುಂಡ ಬಗ್ಗೆ ಬಯರ್ ಮಾಡ್ತೀನಿ ನಿನ್ನ ಬಾಯ್ದಾನೆ ತೊದ್ದುಲು ನಿಂಗೆ ಪೋಡಿಗಾಪ್ನ ಅಂದ್ರ ಉಪ್ಪಿನ ದಾದಾ ಮದ್ದದಿದ್ದಾನಿ ಅಂದಮ್ಮ ಮದ್ದದಿದ್ದಾನ ಕಾಲು ఉండండియా కాలు ఈ పోర్దు ప్యాంట్ పుర చండి అతనా నవే పోర్దు పాత్ర నిన్న తాకతిచ్చి నిన్న ఎదురు బత్ పాత్ర యాన్ మీన్ ఎదురు బత్ పాత్ర నీ పోయా యా ఒరియావు బే నీకు ఒరియావు ರಶ್ವಿತ್ ಹಲೋ ಒಂಚೂರು ಜಾಗ್ರತೆ ಪಾತ್ರ ಗೊತ್ತಾಣ ತೆಂಕ ಪಕ್ಕ ಒಂದು ಪುರ ಆಪಿಚಿ ಗೊತ್ತಾಂಡ ನಿನ್ನ ಮಿತ್ತಿರ್ತ ಮಲ್ತದ್ದು ಒಂದು ಮಾಲ್ಪರ ನಿಂಕ ಮಿತ್ತಿರ್ತ ಅಂತ ಅಡ್ಡಗೊಂಡಲ್ಲ ಎಂಚು ಮಲ್ಪಿ ಯಾನ್ ಒಟ್ಟಾರೆ ಗೊತ್ತಾಣ ಧ್ಯಾನವರ ಬೆಚ್ಚಾಡ ಮಿನಿ ಗೊತ್ತು ನೀವು ಮಾನಸಿಕ ಅಂದ್ರೆ ಗೊತ್ತಂడి ಮಾನಸಿಕ ಈ ಮಾನಸಿಕ ಕಾಲ್ ಮಾಡ್ತೀನಿ ಯಾನೇ ನಿನ್ನ ಮಾನಸಿಕ ಅನ್ಬಿಡ್ಪವರೆಗೆ ನಿಕ್ಕ ಮಂಡೆ ಏರ್ದನತ್ತ ಪೂರಾ ಆమె ಪೂರ ಬಿಡ್ಪವರೆ ಏರ್ದಿನ ಏರಾಗ ಗೊತ್ತಾ ಪಂಡ ಮೂಲು ಈ ಪಾತ್ರನ ಗೊತ್ತಾ ಪಂಡ ಏರಾಗ ಏರ್ದನಂದು ನಿನ್ನ ಪೂರ ಏರ್ದಿನ ಪೂರ ಜಪ್ಟವರೆಗಿಂದ ಕಾಲ್ ಮಾಡ್ತೀನಿ ನಿನ್ನ ಮಿಂತ ಕಂಪ್ಲೇಂಟ್ ಆತಂಡು ಎಲ್ಲ ನೋಟಿಸ್ ಬರ್ಪಣ ನಿನ್ನ ಪೂರ ಜಪ್ಟವರಂಡು ಕಾಲಿ ಓ ಬಸ್ ಜಪ್ಟರ್ ಏನ ನೀರುಳ್ಳಿದ ಗೋಣಿಯಮ್ಮೆ ಅಂದವ ಒಮ್ಮೆ ಈ ಬಿಜಾಪುರದಲ್ಲ ಕಾಲ್ಪೋತ ಮಾರ ತೆಮ್ಮ ತುಲ ಒಂದು ತೆಮ್ಮತ್ತೊಂದು ಪೋಡಿದ್ದು ತೆಮ್ಮ ಬರ್ಪಿ ನಿಕ್ ಪೋಡಿಯಮ್ಮಿ ಪೋಡಿಯ ನಿಕ್ಕದೇಗವು ಹೆಂಗ ಆಲೆ ಕೋರ್ನಿ ಮಾರ ಆಲೆ ಕೋರ್ನಿ ಆಲೆ ಏರ್ ಮಾಡಿ ನಿಕ್ ಗೊತ್ತುನಂತ ಕೋಡೆ ಮೆಸೇಜ್ ಮಾಡ್ದೇನಿ ಈ ಕೋಡೆ 12 ಗಂಟೆ 12 ಗಂಟೆ ಮೆಸೇಜ್ ಮಾಡ್ತದ ದಾದ ಮೆಸೇಜ್ ಮಾಡ್ತೀನಿ ದಾದ ಮೆಸೇಜ್ ಮಾಡ್ತೀನಿ 12 ಗಂಟೆಗೆ ಹೆಂಗ್ ಗೊತ್ತು ഞാൻ പൺപൂജി ഞാൻ പണ്ട മൂല എന്ന സൈഡ് മാമലോല്ലർ ആർ മാമു ಬತ್ತೆ ಚೂರು ಬತ್ತೆ ಚೂರು ಆಡ್ ಪಾತ್ರ ಆಡ್ ಅವೇ ಕೋಟದ ದಾದೆ ಏಜಿ ಚೂರು ಪಾತ್ರ ಚೂರು ಓ ಬೊಡ್ಚಾನ್ ಪಕ್ಕ ಆಡ್ ಪಾತ್ರ ಅಂತ ಇತ್ತೆ ಕ್ಲಿಯರ್ ಮಾಡ್ತಾನೆ ಅಂತಲೇ ಚೂರು ಅಂತಲೇ ಕಡಿಪಡಿ ಮಲ್ಪೋಚು ಉಂತ್ಲೆ ದಾದ ರಚಿತ್ ದಾದ ಬನ್ನಿ ಅದು ದಾದ ಅತ್ಯ ಯಾನ್ ಬನ್ಬಿನಿ ಅಕುಲಿತ ಇಲ್ಲ ಬರ್ಪಿನ ಅಂಚೆ ಪ್ಲಾನ್ ನಾವು ಬಡ್ಚಿ ಈ ಕ್ಲಿಯರ್ ಕೋಡೆ ಮೆಸೇಜ್ ಮಾಡ್ಲ ನಿಜ ಏನಾಗ್ಲಿ ಮೆಸೇಜ್ ಮಾಡ್ದೆ ಕೋಡೆ ಏನೋ ಬರ್ತೀನಿ ನಿನ್ನ ಮೊಬೈಲ್ ನಂಬರ್ ಹಿಡಿದೇ ಬೈದಿನಿ ನಿನ್ನ ಅದಕ್ಕೆ ಬರಬಡ್ಚಿ ಗೊತ್ತಾನದ ಅದಕ್ಕೆ ನಿನ್ನ ಬಾ ಏನ ಈ ಮನೆ ಬಂದಿಲ್ಲ ಆಯ್ತು ತೆಲ್ಪು ನೀ ಮೂರು ಆಯ್ತು ತೆಲ್ಪು ಅದೇ ರಶ್ವತ ನಮಸ್ತೆ ಕಾರ್ತಿಕ್ ಪಾತೇರ್ನು ರಶ್ವಿತ್ ಯಾನ್ ಕಾರ್ತಿಕ್ ಬಂದ ಸ್ಪಂದನ ಟಿವಿ ಹಿಡ್ದು ಇರ ನಂಬರ್ ಕೋರ್ನಿ ಬರತ್ತವೆ ಬರತ್ ಎಫ್ ಜಿ ಓಕೆ ಸೀತ್ಪುರ್ ಮಲ್ತಿನ ಪ್ರಾಂಕ್ ಬೇಜಾರು ಮಾಡ್ಪಡ್ಸಿ ರಶ್ವಿತ್ ಓಕೆ ಬಾಯ್ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಒಂದು ಎಪಿಸೋಡ್ ತುಂಬಾ ಖುಷಿ ಆಯಿತು ಆ್ಯಂಡ್ ತುಂಬ ಜನ ಪ್ರ್ಯಾಂಕ್ ಮಾಡಿದ್ವಿ ಇವತ್ತಿನ ಒಂದು ಎಪಿಸೋಡ್ನಲ್ಲಿ. ಸೊ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡೋಣ, ಆದರೆ ಆ ನಂಬರ್ಗೆ ಕರೆಕ್ಟಾದ ಮೆಸೇಜನ್ನು ಕಳಿಸಿ ಆ್ಯಂಡ್ ನಾರ್ಮಲ್ ಮೆಸೇಜ್ ಕೂಡ ಆಗುತ್ತೆ, ಕಾಲ್ ಬೇಡ. ಓಕೆ, ಕಾಲ್ ಬೇಡ. ಸೊ ಡೈರೆಕ್ಟಾಗಿ ನೀವು ಮೆಸೇಜನ್ನು ಮಾಡ್ಬೋದು, ವಾಟ್ಸಪ್ ಇಲ್ದಿದ್ರೆ ನಾರ್ಮಲ್ ಮೆಸೇಜ್ ಆ್ಯಂಡ್ ವಿತ್ ದ ಡೀಟೇಲ್ಸ್ ವಿತ್ ಕಾನ್ಸೆಪ್ಟನ್ನು. ಯಾಕಂದರೆ ವಿತ್ ಕಾನ್ಸೆಪ್ಟ್ ಇದ್ದರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಸ್ವಲ್ಪ ಪ್ರ್ಯಾಂಕ್ ಮಾಡಬೇಕಾದ್ರೆ. ಓಕೆ, ಸೊ ಇದೇ ರೀತಿಯಾಗಿ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೇನೆ. ಯಾರಿಗೆಲ್ಲ ಪ್ರೋಗ್ರಾಮ್ ಮಿಸ್
ಆಗುತ್ತೆ. ಯೂಟ್ಯೂಬ್ನಲ್ಲಿ ಇದೆ. ಸೊ ಪ್ರತಿಯೊಂದು ಎಪಿಸೋಡ್ ಕೂಡ ಯೂಟ್ಯೂಬ್ನಲ್ಲಿದೆ. ಸೊ ನೋಡಿ, ಎಂಜಾಯ್ ಮಾಡಿ. ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.